ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಮತ್ತಿತರ ಲೇಖನಗಳು ಬೆನೆಟ್ ಜಿ ಅಮ್ಮಣ್ಣ ಅವರ ಕೃತಿ ಇದು. 186 ವರ್ಷಗಳ ಹಿಂದೆ ತುಳುನಾಡಿಗೆ ಬಾಸೆಲ್ನಿಂದ ಬಂದಂಥ ಬಾಸೆಲ್ ಮಿಷನರಿಗಳು ಈ ತುಳುನಾಡಿನ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಈ ಕೃತಿಯಲ್ಲಿ 27 ಲೇಖನಗಳ ಮೂಲಕ ಸಮಗ್ರವಾದ ಮಾಹಿತಿಗಳಿದ್ದಾವೆ. ಅದು ಈ ಮಂಗಳೂರಿನಲ್ಲಿ ಆರಂಭವಾದ ಮೊದಲ ಕನ್ನಡ ಪ್ರಾಥಮಿಕ ಶಾಲೆ, ಮೊದಲ ಆಂಗ್ಲ ಮಾಧ್ಯಮ ಶಾಲೆ, ಮಂಗಳೂರಿನ ಮೊದಲ ಪ್ರೆಸ್, ಆಮೇಲೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಆಮೇಲೆ ಕಿಟೆಲ್ ಅವರ ನಿಘಂಟು, ತುಳು ನಿಘಂಟು ಇತ್ಯಾದಿಯಾಗಿ ಮಿಷನರಿಗಳು ನೀಡಿದ ಸಾಹಿತ್ಯಿಕ ಸೇವೆಗಳ ಬಗ್ಗೆ, ಜೊತೆಗೆ ಮಿಷನರಿಗಳು ಈ ಕರಾವಳಿ ಜಿಲ್ಲೆಯ ವಿದ್ಯಾಕ್ಷೇತ್ರ, ವೈದ್ಯಕೀಯ, ಕಾರ್ಖಾನೆ, ಕೃಷಿ, ನೇಯ್ಗೆ, ಮುದ್ರಣ, ಸಾಹಿತ್ಯ ಮುಂತಾದ ಕ್ಷೇತ್ರಗಳಲ್ಲಿ ನೀಡಿದ ಅಪಾರವಾದ ಸೇವೆಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಈ ಕೃತಿಯಲ್ಲಿ ನಾವು ನೋಡಬಹುದಾಗಿದೆ. ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಮತ್ತಿತರ ಲೇಖನಗಳು, ಬೆನೆಟ್ ಜಿ ಅಮ್ಮಣ್ಣ ಅವರ ಕೃತಿ ಇದು. ನಮಸ್ಕಾರ, ಇದು ಬುಕ್ ಟಾಕ್, ಇದು ಪುಸ್ತಕದ ಮಾತು. ಇವತ್ತಿನ ನಮ್ಮ ಮುಖ್ಯ ಅತಿಥಿ ಬೆನೆಟ್ ಜಿ ಅಮ್ಮಣ್ಣ. ನಾನು ಅಮ್ಮಣ್ಣ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಅಮ್ಮಣ್ಣ ಅವರೇ ನಮಸ್ಕಾರ. ಅಮ್ಮಣ್ಣ ಅವರು ಬರೆದಿರುವಂಥ ಕೃತಿ ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಮತ್ತಿತರ ಲೇಖನಗಳು ಅನ್ನುವ ಈ ಕೃತಿ. ಈ ಕೃತಿಯ ಬಗ್ಗೆ ಇವತ್ತು ನಾನು ಬೆನೆಟ್ ಅಮ್ಮಣ್ಣ ಅವರನ್ನು ಮಾತನಾಡಲಿಕ್ಕೆ ಇದ್ದೇನೆ. ಈ ಪುಸ್ತಕವನ್ನು ಅಂಕನಹಳ್ಳಿ ಪ್ರಕಾಶನ, ರಾಮನಗರ, ಬೆಂಗಳೂರು ಇವರು ಪಬ್ಲಿಷ್ ಮಾಡಿರುವಂಥ ಪುಸ್ತಕ ಇದು. 2020ರಲ್ಲಿ ಇದರ ಮೊದಲ ಮುದ್ರಣ ಆಗುತ್ತೆ. 200 ರೂಪಾಯಿ ಬೆಲೆಯ ಪುಸ್ತಕ ಇದು. ಇದರ ದರ 200 ರೂಪಾಯಿ. ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಮತ್ತಿತರ ಲೇಖನಗಳು, ಈ ಒಂದು ಮಾತುಕತೆಯ ಆರಂಭಕ್ಕೆ ಬರುವ ಹೊತ್ತಿಗೆ ನಾನು 1-2 ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದಕ್ಕೆ ತಂದು ಆನಂತರ ಅಮ್ಮಣ್ಣವರು ಈ ಕೃತಿಯ ಬಗ್ಗೆ ಹೇಳ್ತಾರೆ. ಅಮ್ಮಣ್ಣವರೇ ಈ ಕೃತಿಯಲ್ಲಿ ಉಲ್ಲೇಖಿಸಿರುವ ಒಂದು ಮಾತಿದೆ. ಆ ಮಾತಿನಿಂದ ನಾನು ಮಾತುಕತೆಯನ್ನು ಆರಂಭ ಮಾಡುವಂಥದ್ದು. ಇದು ಮೊದಲ ಮಾತಿನಲ್ಲಿ, ಈ ಕೃತಿಯ ಮೊದಲ ಮಾತಿನಲ್ಲಿ ಅಮ್ಮಣ್ಣವರು ಹೇಳ್ತಾರೆ. ಅದು ಕನ್ನಡದ ಶ್ರೇಷ್ಠ ವಿದ್ವಾಂಸರು, ಸಂಶೋಧಕರು ಆಗಿರುವಂಥ ಡಾಕ್ಟರ್ ಶ್ರೀನಿವಾಸ ಅವನೂರು ಅವರನ್ನು ಉಲ್ಲೇಖಿಸಿಕೊಂಡು ಅಮ್ಮಣ್ಣ ಅವರು ಈ ಕೃತಿಯಲ್ಲಿ ಹೇಳುವಂಥ ಮಾತು, ಯಾಕೆ ಪುಸ್ತಕ ಬೇಕು, ಯಾಕೆ ಪುಸ್ತಕ ಬರೀಬೇಕು ಅನ್ನೋ ವಿಚಾರದ ನೆಲೆಯಲ್ಲಿ ಡಾಕ್ಟರ್ ಅವನೂರು ಅವರು ಹೇಳ್ತಾರಂತೆ, ಎಷ್ಟೋ ಲೇಖನಗಳನ್ನು ಬರಿ, ಅದು ಯಾವುದೇ ಹೊಸ ವಿಚಾರವಾಗಿರಲಿ ಅಥವಾ ದಾಖಲೀಕರಣವಿರಲಿ, ನಿಯತಕಾಲಿಕಗಳಲ್ಲಿ, ಸ್ಮರಣ ಸಂಚಿಕೆಗಳಲ್ಲಿ ಬರೆದು ಸುಮ್ಮನಿರಬೇಡ. ಯಾಕೆಂದರೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಅದನ್ನು ಪುಸ್ತಕ ರೂಪದಲ್ಲಿ ಹೊರತರಬೇಕು. ಯಾವುದೇ ಪುಸ್ತಕಕ್ಕೆ ಓದುಗರು ಇಲ್ಲವೆಂದಿಲ್ಲ. ಪ್ರತಿ ಪುಸ್ತಕಕ್ಕೆ ಒಬ್ಬ ಓದುಗ ಇದ್ದೇ ಇರುತ್ತಾನೆ. ಅದಕ್ಕೆ ದೀರ್ಘ ಬಾಳುವಿಕೆ ಕೂಡ ಇರುತ್ತದೆ. ಆದ್ದರಿಂದ ಲೇಖಕನು ಸಂಶೋಧನೆಯ ಬರಹಗಳ ಪುಸ್ತಕಗಳು ಯಾವುದಾದರೂ ಒಂದು ಗ್ರಂಥಾಲಯದಲ್ಲಿ ಇದ್ದೇ ಇರುತ್ತೆ ಎನ್ನುತ್ತಿದ್ದ ಡಾಕ್ಟರ್ ಶ್ರೀನಿವಾಸ ಅವನೂರು ಅವರನ್ನು ಸ್ಮರಿಸಿಕೊಂಡು ನನ್ನ ಈ ಲೇಖನ ಸಂಗ್ರಹಗಳನ್ನು ಹೊರಗೆ ತರುತ್ತಿದ್ದೇನೆ ಅಂತ ಈ ಕೃತಿಯ ಲೇಖಕರಾಗಿರುವಂಥ ಬೆನೆಟ್ ಅಮ್ಮಣ್ಣ ಅವರು ಈ ಒಂದು ಕೃತಿಯ ಮೊದಲ ಮಾತಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಈ ಕೃತಿಯಲ್ಲಿ ಮುಖ್ಯವಾಗಿ ಸುಮಾರು 27 ಲೇಖನಗಳಿದ್ದಾವೆ. 12 ಲೇಖನಗಳ ಬಗ್ಗೆ ನಾನು ನಿಮ್ಮ ಗಮನ ಸೆಳೆಯುತ್ತೇನೆ. ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಯಾಕೆ ಬಂತು, ಎಲ್ಲಿಂದ ಬಂತು, ಏನು ಮಾಡಿದರು, ಎಲ್ಲ ವಿಚಾರಗಳುಂಟು ಆ ಒಂದು ಲೇಖನದಲ್ಲಿ. ಆಮೇಲೆ 2ನೇ ಲೇಖನದಲ್ಲಿ ತುಳುನಾಡಿನ ಮೊದಲ ಮುದ್ರಣಾಲಯ, ತುಂಬ ಆಸಕ್ತಿದಾಯಕವಾದಂಥ ವಿಚಾರ, ತುಳುನಾಡಿನ ಮೊದಲ ಪ್ರಿಂಟಿಂಗ್ ಪ್ರೆಸ್. ಆಮೇಲೆ ತುಳು ಭಾಷೆದ ಬಳಿಚಿಲ ಬೊಕ್ಕ ಬಾಸೆಲ್ ಮಿಷನ್ ಅನ್ನುವಂಥ ಲೇಖನ. ತುಳು ಭಾಷೆಡು ಪ್ರಕಟವಾಯಿನ ಸುರುತ ಪಾಡ್ದನ ಸಂಗ್ರಹ, ತುಳು ಭಾಷೆಯಲ್ಲಿ ಪ್ರಕಟವಾದ ಮೊದಲ ಪಾಡ್ದನ ಸಂಗ್ರಹದ ಬಗ್ಗೆ ಕೂಡ ಒಂದು ಲೇಖನ ಇದೆ. ತುಳು ಭಾಷೆದ ಸುರುತ್ತ ವ್ಯಾಕರಣ, ತುಳುವಿನ ಮೊದಲ ವ್ಯಾಕರಣ ಪುಸ್ತಕದ ಬಗ್ಗೆ ಕೂಡ ಲೇಖನಗಳಿದೆ. ಕನ್ನಡ ಪತ್ರಿಕೋದ್ಯಮದ ಮೊದಲ ದಿನಗಳು, ಈ ವಿಚಾರ ಕೂಡ ಈ ಒಂದು ಪುಸ್ತಕದಲ್ಲಿ, ಈ ಒಂದು ಲೇಖನ ಸಂಕಲನದಲ್ಲಿ ಅಮ್ಮಣ್ಣ ಅವರು ಉಲ್ಲೇಖ ಮಾಡಿದ್ದಾರೆ. ತುಳು ಭಾಷೆ ಮತ್ತು ಕ್ರೈಸ್ತರು ಅನ್ನುವಂಥ ಒಂದು ಲೇಖನ ಇದೆ. ಆಮೇಲೆ ಸ್ವಾತಂತ್ರ್ಯ ಪೂರ್ವ ಪಠ್ಯಗಳಲ್ಲಿ ಭಾಷೆ. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್, ಬಿಲ್ಲವರು ಕ್ರೈಸ್ತರಾಗಲು ಕಾರಣಗಳು ಮತ್ತು ನಂತರದ ಸಮಸ್ಯೆಗಳು ಅನ್ನುವಂಥ ಒಂದು ಲೇಖನ ಕೂಡ ಇದೆ. ಬಾಸೆಲ್ ಮಿಷನ್ ಮತ್ತು ಬುಡಕಟ್ಟು ಜನಾಂಗ, ಬಾಸೆಲ್ ಮಿಷನ್ ಸೇವೆಯಲ್ಲಿ ಕೃಷಿ, ವಸತಿ, ಸ್ವಾವಲಂಬನೆ, ಈ ವಿಚಾರವಾಗಿ. ಆಮೇಲೆ
ಎಸ್, ಪುಸ್ತಕ ಪ್ರೀತಿ ಸಂಗ್ರಹ ಯಾಕೆ ಹೇಗೆ, ಪುಸ್ತಕ ಪ್ರೀತಿ ಸಂಗ್ರಹ ಯಾಕೆ ಹೇಗೆ ಅಂದರೆ ಅಮ್ಮಣ್ಣ ಅವರು ಮಂಗಳೂರಿನ ಕರ್ನಾಟಕ ಥಿಯಲಾಜಿಕಲ್ ಕಾಲೇಜಿನ ಪತ್ರಗಾರದಲ್ಲಿ ಹಿರಿಯ ಪತ್ರಗಾರದಲ್ಲಿ ಸೇವೆ ಸಲ್ಲಿಸ್ತಾ ಇರುವವರು. ಸೊ ಆ ಹಿನ್ನೆಲೆಯಲ್ಲಿ ಆ ಲೇಖನಕ್ಕೆ ಕೂಡ ತುಂಬ ಮಹತ್ವ ಇದೆ. ಎಸ್ ಅಮ್ಮಣ್ಣ ಅವರೇ, ಇನ್ನು ಈ ಕೃತಿಯ ವಿಚಾರವಾಗಿ ನೀವೊಂದಷ್ಟು ವಿಚಾರಗಳನ್ನು ಮುಂದಿಡಬೇಕು. ನಾನು ಈ ಪುಸ್ತಕ ಬರಲಿಕ್ಕೆ ಕಾರಣ ಯಾಕಂತ ಹೇಳಿದರೆ, ನಾನು ನಮ್ಮಲ್ಲಿ ಬರುವಂಥ ಸಂಶೋಧಕರೇ ಬರೆಯೋವರೇ ನನಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯಲ್ಲಿ ದಾಖಲೆ ಮಾಡ್ತಾ ಇದ್ರು. ನಾನು ಯಾವುದ್ರಲ್ಲಿ ಗ್ರಂಥಾಲಯಕ್ಕೆ ಬರ್ತಾ ಇದ್ದ ಸಂಶೋಧಕರೇ ಬರೆಯೋವರೇ ಅವರೇ ನನಗೆ ಪ್ರೇರಣೆ. ಅವರಿಗೆ ಪುಸ್ತಕಗಳನ್ನು ಒದಗಿಸಿ ಎಲ್ಲೆಲ್ಲಿ ಸಿಗ್ತದೆ ಅಂತ ಒದಗಿಸಿ ಮತ್ತೆ ಪ್ರಕಟ ಆದ ಮೇಲೆ ಅದನ್ನು ನೋಡಿ ಅದಕ್ಕಿಂತ ಚಂದ ನಾನು ಬರಿಬೋದಲ್ಲ, ನಾನು ಸಹ ದಾಖಲೆ ಮಾಡ್ತಾ ಇರ್ಬೋದಲ್ಲ, ಆ ದೃಷ್ಟಿಯಿಂದ ನಾನು ಪ್ರಾರಂಭ ಮಾಡಿದವ. 1987ರಿಂದಲೇ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಮೊದಲು ಸಭಾ ಚರಿತ್ರೆಗಳನ್ನು, ಚರ್ಚಿನ ಚರಿತ್ರೆಗಳನ್ನು ಬರೀತಿದ್ದೆ. ಒಂದು 8-10 ಚರ್ಚಿನ ಚರಿತ್ರೆಗಳನ್ನು ಬರೆದಿದ್ದೇನೆ. ಹಾಗೆ ಲೇಖನಗಳನ್ನು ಬರಿತಾ ಇದ್ದೆ. ಪುಸ್ತಕ ಮಾಡಲಿಕ್ಕೆಲ್ಲ ದೊಡ್ಡ ದೊಡ್ಡ ಪುಸ್ತಕ ಮಾಡಲಿಕ್ಕೆ ಹೋಗಲಿಲ್ಲ. ಡಾಕ್ಟರ್ ಹಾವನೂರವರ ಒಂದು ಕೋರಿಕೆ ಅಥವಾ ಅವರ ಒಂದು ನಿಲುವಿನ ಮೇರೆಗೆ ನಾನು ಸಂಗ್ರಹವನ್ನು ತರ್ತಾ ಇದ್ದೇನೆ. ಅದರಲ್ಲಿ ಮೊದಲು ನಾನು ಈ ಬಾಸೆಲ್ ಮಿಷನ್ ಭಾರತಕ್ಕೆ ಯಾಕೆ ಬಂತು, ಅವರ ಉದ್ದೇಶ ಏನು ಅಂತಂದು ಹೇಳಿದ್ದೇನೆ. ಅವರು ಬಂದದ್ದು ಮತ ಪ್ರಚಾರ ಮಾಡಲಿಕ್ಕಾಗಿ. ಅವರು ಬರುವಾಗ ಇಲ್ಲಿ ಸ್ಥಿತಿ ಏನಿತ್ತು, ವಿದ್ಯೆ ಇರಲಿಲ್ಲ, ಕೆಲಸ ಇರಲಿಲ್ಲ, ಮಹಿಳಾ ವಿದ್ಯಾಭ್ಯಾಸ ಇರಲಿಲ್ಲ, ಯಾವುದೇ ಒಂದು ಟೆಕ್ನಾಲಜಿ ಇಲ್ಲಿ ಬಂದಿರಲಿಲ್ಲ. ಹಾಗೆ ಜನಸಾಮಾನ್ಯರಿಗೆ ನೆಲೆಯಲ್ಲಿ ಭಾಷೆಗೆ ಬೇಕಾದಂಥ ಸೇವೆ ಇರ್ಬೋದು, ಮುದ್ರಣಕ್ಕೆ ಬೇರೆ ಸೇವೆ ಇರ್ಬೋದು, ಹಂಚಿನ ಕಾರ್ಖಾನೆ ಇರ್ಬೋದು, ನೇಯ್ಗೆ ಕಾರ್ಖಾನೆ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಕ್ಕೂ ಮಾಡಿದಂಥ ಸಣ್ಣ ಸಣ್ಣ ವಿಷಯಗಳನ್ನು. ಇದು ಸಮಗ್ರ ಲೇಖನ ಅಲ್ಲ ಇದು. ಯಾಕಂತೇಳಿ ಅದು ಆ ರೀತಿಯಲ್ಲಿ ಈಗ ಸಂಶೋಧನೆ ಮಾಡುವವರು ನಮ್ಮಲ್ಲಿ ಬೇರೆ ಬೇರೆ ವಿಷಯದ ಮೇಲೆ ಸಂಶೋಧನೆ ಮಾಡಲಿಕ್ಕೆ ಬರ್ತಾರೆ. ಎಲ್ಲ ಯೂನಿವರ್ಸಿಟಿಯವರು, ಬೇರೆ ಬೇರೆ ಯೂನಿವರ್ಸಿಟಿಯವರು ನಮ್ಮಲ್ಲಿ ಬರ್ತಾರೆ, ಹೊಸ ಹೊಸ ವಿಷಯವನ್ನು ಕೇಳ್ತಾರೆ. ಆಗ ವಿಷಯ ಇದು ಬಿಚ್ಚಿಕೊಡುವಂಥ ಒಂದು ಲೇಖನಗಳಾಗಿ ಇದರಲ್ಲಿ ನನ್ನ ಈ ಸಂಗ್ರಹದಲ್ಲಿ ಲೇಖನ ಸಂಗ್ರಹ ಆಗಿ ಉಂಟು. ಇದು ಅಮ್ಮಣ್ಣವರೇ, ಈಗ ನಾನು ಇದರಲ್ಲಿ ಮೊದಲ ಲೇಖನದಲ್ಲಿ ಎಸ್, ಇಲ್ಲಿ ನೀವು ಈ ಕೃತಿಯ ಹೆಸರೇ ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಮತ್ತಿತರ ಲೇಖನಗಳು ಅಂತ ಪುಸ್ತಕದ ಶೀರ್ಷಿಕೆ ಇದೆ. ಮತ್ತು ಮೊದಲ ಲೇಖನ ಕೂಡ ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಅಂತ ಇದೆ. ಒಂಚೂರು ಬಾಸೆಲ್ ಮಿಷನ್ನ ಬಗ್ಗೆ ಒಂದು ಸಣ್ಣ ಒಂದು ಮಾಹಿತಿ ಕೊಡೋದಾದರೆ, ಈ ಲೇಖನವನ್ನೇ ಒಂದು ಆಧಾರವಾಗಿಟ್ಟುಕೊಂಡು. ಬಾಸೆಲ್ ಮಿಷನ್ ಅಂತ ಹೇಳಿದರೆ, ಬಾಸೆಲ್ ಎಂಬುದು ಸ್ವಿಟ್ಜರ್ಲ್ಯಾಂಡ್ ಇರುವಂಥ ಒಂದು ಊರು. ಬಾಸೆಲ್ ಎಂಬ ಹೆಸರು. ಅಲ್ಲೊಂದು ಮಿಷನ್, ಬಾಸೆಲ್ ಮಿಷನ್ ಅಂತೇಳಿ 1815ರಲ್ಲಿ ಪ್ರಾರಂಭ ಆಗ್ತದೆ. ಅವರದ್ದು ಕೆಲಸ ಅಂತ ಹೇಳಿದರೆ, ಲೋಕದ ಜಗತ್ತಿನ ಎಲ್ಲ ಕಡೆಗೆ ಹೋಗಿ ಕ್ರಿಸ್ತನ ಸ್ವಾರ್ಥ ಸಾರೋದು, ಅದರೊಟ್ಟಿಗೆ ಜ್ಞಾನ ಅಥವಾ ದಾಖಲೀಕರಣ ಅಥವಾ ಸಂಸ್ಕೃತಿ ಅದರ ಬಗ್ಗೆ ಸೇವೆಯನ್ನು ಮಾಡಲಿಕ್ಕೆ ಲೋಕದ ಕಡೆಗೆ ಹೋಗುವಂಥ ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾರೆ. ಅವರು ಜಗತ್ತಿನ ಎಲ್ಲ ಕಡೆಗೆ ಹೋಗ್ತಾರೆ. ಭಾರತಕ್ಕೆ ಅವರು 1834ಕ್ಕೆ ಬರ್ತಾರೆ. 34ಕ್ಕೆ ಬಂದದ್ದು ಅವರ ಮೂಲ ಉದ್ದೇಶ ಹೇಗೂ ಗೊತ್ತುಂಟು. ಹಾಗೆ ಅವರು ಅಲ್ಲಿ ಪ್ರಥಮವಾಗಿ 1841ರಲ್ಲಿ ಒಂದು ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಲಿಕ್ಕೆ ಕಾರಣ 1836ರಲ್ಲಿ ಒಂದು ಪ್ರಥಮ ಶಾಲೆ ಮಾಡ್ತಾರೆ. ಶಾಲೆ ಮಾಡುವಾಗ ಇಲ್ಲಿ ಪುಸ್ತಕಗಳು ಪ್ರಿಂಟ್ ಆಗ್ತಿರಲಿಲ್ಲ, ಮುದ್ರಣ ಸಂಸ್ಥೆ ಇರಲಿಲ್ಲ. ಮದ್ರಾಸ್ನಿಂದ ಅಥವಾ ಬೊಂಬಾಯಿಯಿಂದ ಕಲ್ಲಚ್ಚು ಮುದ್ರಣದಲ್ಲಿ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾ ಇರ್ತಿದ್ರು. ಅದು 1841ರಲ್ಲಿ ಇಲ್ಲಿಯೇ ಕಲ್ಲಚ್ಚು ಮುದ್ರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈಗ ಬೊಂಬಾಯಿಯಿಂದ ಒಂದು ಮುದ್ರಣ ಯಂತ್ರವನ್ನು ತರ್ತಾರೆ. ಇಲ್ಲಿಯ ದೇಶೀಯರನ್ನೇ, ನಮ್ಮ ತುಳುವರನ್ನೇ ಬಳಕೆ ಮಾಡಿಕೊಡಿ. ಯಾಕಂದ್ರೆ ತುಳುವರು ಅದರಲ್ಲಿ ಎಕ್ಸ್ಪರ್ಟ್, ತಾಳಗರಿ ಬರೆಯೋದ್ರಲ್ಲಿದ್ದರು, ಮತ್ತು ತಾಮ್ರಶಾಸನ ಬರೆಯೋದ್ರಲ್ಲಿತ್ತು. ಪುಸ್ತಕದಲ್ಲಿ 2ನೇ ಲೇಖನ ಮುದ್ರಣಾಲಯದ ಬಗ್ಗೆ. ಹೌದೌದು, ಅದು ಹಾಗೆ ಉಂಟು. ಅದು 2 ಲೇಖನ ಒಟ್ಟಿಗೆ ಮಾಡಿ ಹೇಳ್ತಾ ಇದ್ದೇನೆ ನಾನು. ಮುದ್ರಣಾಲಯ ಮಾಡಬೇಕಾದ್ರೆ ತಾಳೆಗರಿಲಿ ಬರೆಯೋರಿದ್ದು ನಮ್ಮವರೇ, ಕಲ್ಲಿನ ಶಾಸನ ಬರೆಯೋರು ಅವರನ್ನೇ ಬಳಕೆ ಮಾಡಿಕೊಂಡು. ಆಗ ಮುದ್ರಣ ಮಾಡಬೇಕಾದ್ರೆ ಅಷ್ಟು ಕಷ್ಟ ಇತ್ತು. ರಿವರ್ಸ್ ಬರಿಬೇಕು ಕಲ್ಲಿನಲ್ಲಿ, ಒಂದು ಸ್ಮೂತ್, ಈಗ ಸ್ಲೇಟ್ ಇರ್ತದಲ್ಲ ಅಂಥ ಒಂದು ಕಲ್ಲು ಇರ್ತದೆ, ದಪ್ಪ ಕಲ್ಲಿರ್ತದೆ. ಅದರಲ್ಲಿ ಉಲ್ಟಾ ಕನ್ನಡಿಯಲ್ಲಿ ನೋಡಿ, ಬರ್ದದನ್ನು ಕನ್ನಡಿಯಲ್ಲಿ ನೋಡಿ ಅಥವಾ ಟ್ರೇಸ್ ತೆಗೆದು ಅಲ್ಲಿ ಕಲ್ಲಿನಲ್ಲಿ ಕೊರಿಬೇಕು. ಅದನ್ನು ಕಲ್ಲಿನ ಶಾಸನದಾಗೆ ಅದನ್ನು ಸ್ವಲ್ಪ ಸ್ಮೂತ್ ಕಲ್ಲಿನಲ್ಲಿ ಅದನ್ನು ಕೊರೆದು ಪ್ರಿಂಟ್ ಮಾಡಬೇಕು. ಅದು 200 ಪ್ರತಿಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇತ್ತು ಆಗ. ಹಾಗೆ ಪ್ರಿಂಟ್ ಮಾಡಿ ಬೈಬಲ್ ಇರ್ಬೋದು, ಶಾಲಾ ಪಠ್ಯಗಳಿರ್ಬೋದು. ಈಗಲೂ ಮತ್ತೀಗ 1843ರಲ್ಲಿ ಒಂದು ಪ್ರಥಮ ಪತ್ರಿಕೆ ಆಗ್ತದೆ, ಮೊದಲ ಪತ್ರಿಕೆ ಅದರಲ್ಲೇ ಪ್ರಿಂಟ್ ಆಗ್ತದೆ, ಮಂಗಳೂರು ಸಮಾಚಾರ ಅದರಲ್ಲೇ ಪ್ರಿಂಟ್. ಅದರ ಬಗ್ಗೆ ಕೂಡ ಅದರ ಬಗ್ಗೆ ಒಂದು ಆರ್ಟಿಕಲ್ ಉಂಟು ಅದರಲ್ಲಿ, ಪುಸ್ತಕದಲ್ಲಿ ಲೇಖನ. ಅಂತ ದಾಸರ ಪದಗಳು ಅಥವಾ ಚನ್ನಬಸವ ಪುರಾಣ, ಕನ್ನಡದ ಮೊದಲ ಗಾದೆಗಳ ಸಂಗ್ರಹ,
ಅದೆಲ್ಲ ಭಾಷೆದ ಸುರುತ್ತ ವ್ಯಾಕರಣ ಅಂತ ಕೂಡ ಉಂಟು. ಹೌದು, ಒಂದು ಲೇಖನ ತುಳು ಭಾಷೆಯ ತುಳು ವ್ಯಾಕರಣ 1800 ಅದು ಪ್ರಿಂಟ್ ಆದ ಮೇಲೆ ಮುದ್ರಣ ಫಸ್ಟ್ ಆಗುವಾಗ ಕಲ್ಲಚ್ಚಿ ಮುದ್ರಣಗಳು ಇದ್ದದ್ದು 1840ರಿಂದ 1852 ತನಕ ಕಲ್ಲಚ್ಚಿ ಮುದ್ರಣ ಇತ್ತು. ಆಗ ಪ್ರಥಮ ಪತ್ರಿಕೆ, ಶಾಲಾ ಟೆಕ್ಸ್ಟ್ ಬುಕ್ಗಳು, ತುಳು ಬೈಬಲ್ ಎಲ್ಲ ಪ್ರಿಂಟ್ ಆಗಿದೆ. ಈಗ 8ನೇ ಲೇಖನ ಇದೆ, ಅದರಲ್ಲಿ ಭಾರಿ ಇಂಟ್ರೆಸ್ಟಿಂಗ್. ತುಳುನಾಡಿನಲ್ಲಿ ಮೊದಲ ಪ್ರಾಥಮಿಕ ಶಾಲೆ. ತುಳುನಾಡಿನಲ್ಲಿ ಮೊದಲ ಪ್ರಾಥಮಿಕ ಶಾಲೆ. ಅವರು ಇಲ್ಲಿ ಬಂದಾಗ ಇಲ್ಲಿ ಯಾಕಂದ್ರೆ ಕ್ರಿಸ್ತನ ಸ್ವಾರ್ಥ ಸಾರೋದು ಅಂತ ಹೇಳಿದಲ್ಲ, ಕ್ರಿಸ್ತನ ಸ್ವಾರ್ಥ ಸಾರಬೇಕಾದ್ರೆ ಬೈಬಲ್ ಓದಬೇಕು. ಬೈಬಲ್ ಓದಕ್ಕೆ ಇಲ್ಲಿ ವಿದ್ಯೆ ಇಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ವಿದ್ಯೆ ಇಲ್ಲಿದ್ದದ್ದು ಆಗ ಧಾರ್ಮಿಕ ಶಿಕ್ಷಣ ಮಾತ್ರ ಇತ್ತು. ಕೆಥಲಿಕ್ರ ಚರ್ಚ್ಗಳಲ್ಲಿ ಧಾರ್ಮಿಕ ಶಿಕ್ಷಣ ಇತ್ತು, ಮುಸಲ್ಮಾನರ ಮಸೀದಿಗಳಲ್ಲಿ ಧಾರ್ಮಿಕ ಶಿಕ್ಷಣ ಇತ್ತು, ಮಠಗಳಲ್ಲಿ ಧಾರ್ಮಿಕ ಶಿಕ್ಷಣ ಇತ್ತು. ಅದು ಸಾಮಾನ್ಯ ಜನರಿಗೆ ಯಾವುದೇ ಶಿಕ್ಷಣ ವ್ಯವಸ್ಥೆ, ಜನರಲ್ ಎಜುಕೇಶನ್ ಇರಲಿಲ್ಲ. ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ವಿದ್ಯೆ ಇತ್ತು. ಈ ಉದಾಹರಣೆಗೆ ನಾವು ಪಾಡ್ದಗಳ ರೆಫರೆನ್ಸ್ ನೋಡ್ತೇವೆ, ಕಲ್ಲದ ಬರೆಯರು, ಪೊಯ್ಯದ ಬರೆಯರು, ಆಗ ಅದರ ಅರ್ಥ ವಿದ್ಯೆ ಇತ್ತು ಅಂತ ಅರ್ಥ. ಮತ್ತೆ ಯಾವ ಉಲ್ಲೇಖ ಯಾವ ಶಾಲೆಯಲ್ಲೂ ಇತ್ತು ಅಂತೇಳಿ ತುಳುನಾಡಿನ ಚರಿತ್ರೆಯಲ್ಲಿ ಇಲ್ಲ. 1830ರಲ್ಲಿ ಸರ್ಕಾರ ಸಪೋರ್ಟ್, ಆಗ ಸರ್ಕಾರ ಒಂದು ಇದು ಮಾಡ್ತೀವಿ ಶಿಕ್ಷಣ. ಈಗಿನ ಕಾಲದಲ್ಲಿ ನಾವು ಹೊಸ ಶಿಕ್ಷಣ ನೀತಿ ಅಂತ ಹೇಳ್ತೇವೆ, ಆಗ ಎಲ್ಲರಿಗೂ ಶಿಕ್ಷಣ ಬರಬೇಕು ಅಂತೇಳಿ ಒಂದು ಆರ್ಡರ್ ಬಂತು, ಸರ್ಕಾರದಿಂದ ಆರ್ಡರ್ ಬಂದದ್ರಿಂದ ಆಗ ಶಾಲೆ ಮಾಡುವವರಿಗೆ ಸಪೋರ್ಟ್ ಮಾಡಿತ್ತು ಸರ್ಕಾರ, ಯಾರು ಮಾಡಬಹುದಿತ್ತು ಶಾಲೆ. ಆಗ ಭಾಷಣ ಮಿಷನ್ ಅವರು ಮುಂದೆ ಬಂದು ಅವರ ಚರ್ಚಿನ ಹತ್ತಿರ ಆಗ ಶಾಲೆ ಮಾಡುವಾಗ ಚರ್ಚಿನಲ್ಲಿ ಶಾಲೆ ಮತ್ತು ಸೋಮವಾರದಿಂದ ಶನಿವಾರ ತನಕ ಶಾಲೆ, ಆದಿತ್ಯವಾರ ಚರ್ಚ್, ಆ ಸಿಸ್ಟಮ್ ಇತ್ತು. ಒಂದು ವೇಳೆ ಚರ್ಚಿನಲ್ಲಿ ಒಂದು ವೇಳೆ ಈಗ ಉದಾಹರಣೆಗೆ ಈಗ ಗುಡ್ ಫ್ರೈಡೆ ಅದೇ ಶಾಲೆಗೆ ರಜೆ ಇಲ್ಲದ್ರೆ ಶಾಲೆಗೆ ರಜೆ, ಹಾಗೆ ಆ ಶಾಲೆಯನ್ನು ಬೇರೆ ದಿವಸ ಮಾಡಬೇಕಾಗ್ತಿತ್ತು. ಆನಂತರ ಈಗ ಸಪರೇಟ್ ಬಿಲ್ಡಿಂಗ್ ಆಗಿದೆ. 1836ರಲ್ಲಿ ಮೊದಲ ಶಾಲೆ ಈಗಲೂ ಆ ಶಾಲೆ ಒಂದು ಉಂಟು, ಅಲ್ಲಿ ನಮ್ಮ ಕಾರ್ ಸ್ಟ್ರೀಟ್ ಅಲ್ಲಿ ಆ ಶಾಲೆ ಉಂಟು, ಕಾರ್ ಸ್ಟ್ರೀಟ್ ನಲ್ಲಿ. ಆಮೇಲೆ ಇನ್ನೊಂದು 10ನೇ ಲೇಖನ ಈ ಕೃತಿಯದ್ದು, ಮಂಗಳೂರಿನಲ್ಲಿ ಬ್ರಿಟಿಷರು ನಿರ್ಮಿಸಿದ ಸಂತ ಪೌಲನ ದೇವಾಲಯ. ಅದು 1843ರಲ್ಲಿ ಆಗ್ತದೆ. ಇಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇರುವಾಗ ಸೋಲ್ಜರ್ಸ್ ಒಂದು ಟ್ರೂಪ್ ಇತ್ತು, ಅದರಲ್ಲಿದ್ದಂಥ ಕ್ರೈಸ್ತರು ಅವರಿಗೆ ಆರಾಧನೆ ಮಾಡಲಿಕ್ಕೆ ಪ್ಲೇಸ್ ಇರಲಿಲ್ಲ. ಅವರು ಕೆಥಲಿಕರಾದರೆ ರುಜಾರಿಗೆ ಹೋಗಬೇಕಿತ್ತು, ಇದವರಾದರೆ ಬೇರೆ ಪ್ಲೇಸಲ್ಲಿ ಒಂದು ಸಣ್ಣ ಒಂದು ಆರಾಧನಾ ಕೇಂದ್ರ ಇತ್ತು. 1843ರಲ್ಲಿ ಒಂದು ಚರ್ಚ್ ಕಟ್ತಾರೆ. ಆ ಚರ್ಚ್ ಕಟ್ಟೋದು ಬ್ರಿಟಿಷ್ ಅಲ್ಲಿ ಜೈಲಿನಲ್ಲಿ ಇದ್ದಂಥ ಕೈದಿಗಳನ್ನೇ ಉಪಯೋಗ ಮಾಡಿಕೊಂಡು ಅವ್ರಿಗೆ ಕೆಲಸ ಕೊಡಬೇಕಲ್ಲ, ಈಗ ಸಹ ಜೈಲಿನಲ್ಲಿ ಕೆಲಸ ಮಾಡಿರ್ತಾರೆ, ಅವರನ್ನು ಬಳಕೆ ಮಾಡಿಕೊಂಡು ಅದನ್ನು ಕಟ್ಟಿದ್ದಾರೆ. ಈಗಲೂ ಅಲ್ಲಿರುವಂಥ ಗಂಟೆ ಉಂಟಲ್ಲ ಒಂದು, ಈಗ ಕ್ಲಾಕ್ ಟವರ್, ಈಗ ಹೊಸ ಕ್ಲಾಕ್ ಟವರ್ ಬಂದಿದೆ. ಅದರ ಹಿಂದೆ ವಾಮನ್ ನಾಯ್ಕನವ್ರದ್ದು ಕ್ಲಾಕ್ ಇತ್ತು, ಈಗ ಹೊಸ ಗಂಟೆ ಬಂದಿದೆ. ನಂತರ ಪೊಲೀಸ್ ಇದರಲ್ಲಿ ಒಂದು ಗಂಟೆ ಹಾಕಿದ್ರಲ್ಲ, ಅದಕ್ಕಿಂತ ಮೊದಲ ಗಂಟೆ ಇದ್ದದ್ದು ಸೈಂಟ್ ಪಾಲ್ಸ್ ಚರ್ಚ್ನಲ್ಲಿ, ಅದು ಈಗಲೂ ನಡೀತಿದೆ. ಆ ಗಂಟೆಯನ್ನು ಮಾಡಿದ್ದು ಬಾಸೆಲ್ ಮಿಷನ್, ಅವ್ರದ್ದು ಗಡಿಯಾರದ ಒಂದು ಕಂಪನಿ ಇತ್ತು. ಒಳ್ಳೆಯ ಮಾಹಿತಿಪೂರ್ಣವಾದಂಥ ಚಾರಿತ್ರಿಕ ಮಾಹಿತಿಪೂರ್ಣವಾದಂಥ ಲೇಖನಗಳಿರುವಂಥ ಕೃತಿ ಇದು. ಮತ್ತೊಂದು ವಿಚಾರ, 14ನೇ ಲೇಖನ ಇದು, ಬಿಲ್ಲವರು ಕ್ರೈಸ್ತರಾಗಲು ಕಾರಣವೇನು ಅಂತ ಒಂದು ಲೇಖನದಲ್ಲಿ ಅವರು ಚರ್ಚೆ ಮಾಡ್ತಾರೆ. ಏನಿದು ಅಮ್ಮಣ್ಣವರೇ? ಬಿಲ್ಲವರು ಅಂತೇಳಿ ಈಗ ಕ್ರೈಸ್ತರಲ್ಲಿ 10 ಜನ ಇದ್ದವರಲ್ಲಿ 9 ಜನ ಬಿಲ್ಲವರು. ನಾನು ಒಬ್ಬ ಬಿಲ್ಲವ ಕಮ್ಯುನಿಟಿ. ನನ್ನ ಸರ್ನೇಮುಗಳು ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಸರ್ನೇಮುಗಳು ಹಾಗೆ ಉಂಟು. ನಾನು ಅಮ್ಮಣ್ಣ ಸರ್ನೇಮ್ನವ, ನಾನು ಅಮೀನ್ ಸರ್ನೇಮಿನಿಂದ ಬಂದ, ಅಮ್ಮಣ್ಣ ಬನ್ನಾಯ ಸರ್ನೇಮಿಂದ ಬಂದವ. ಇಲ್ಲಿರುವಂಥ ಸರ್ನೇಮ್ಗಳೆಲ್ಲ ಕೋಟಿಯನ್ನ ಹೋಗಿ ಕೋಟಿಯಾನ್ ಆಗಿದೆ, ಮಾಬಿಯನ್ನ ಹೋಗಿ ಮಾಬೇನ್ ಆಗಿದೆ, ಕರ್ಕೇರ ಹೋಗಿ ಕರ್ಕಡ ಆಗಿದೆ, ಅಮೀನ್ ಹೋಗಿ ಅಮ್ಮಣ್ಣ ಆಗಿದೆ, ಸೋಯನ್ನ ಹೋಗಿ ಸೋನ್ಸ್ ಆಗಿದೆ, ಹಾಗೆಲ್ಲ ತಲ್ವಾರ ಹೋಗಿ ತೋಳಾರ್ ಆಗಿದೆ. ಹಾಗೆಲ್ಲ ಅದೇ ಸರ್ನೇಮ್ಗಳನ್ನು ಸ್ವಲ್ಪ ಬದಲಿಸಿ, ಈಗ ಅಮ್ಮಣ್ಣ ಅಂತೇಳಿದ್ರೆ ಪೂರ್ವಜರುಗಳು ಮತಾಂತರ ಆಗಿರುವ ಮತಾಂತರ ಆಗಿದೆ. ನಮ್ಮ 5ನೇ ನನ್ನ ಮಗ ಸೇರಿದ 5-6 ತಲೆಮಾರು ಉಂಟು. 1834ರಿಂದ 6 ತಲೆಮಾರು ಉಂಟು. ಅದಕ್ಕೆ ನಮ್ಮ ಚರ್ಚ್ನಲ್ಲಿ ರೆಕಾರ್ಡ್ ಉಂಟು. ಫಾರ್ಮರ್ ನೇಮ್ ಏನೋ ಒಂದು, ನನ್ನ ತಂದೆಯ ಹೆಸರು ಜೇಮ್ಸ್ ರಮಣಮ್ಮಣ್ಣ ಅಂತೇಳಿ, ಅವರ ತಂದೆಯ ಹೆಸರು ಬೆಂಜಮಿನ್ ಅಮ್ಮಣ್ಣ ಅಂತೇಳಿ, ಅವರ ತಂದೆಯ ಹೆಸರು ಇವರು ಇಮಾನುಯಲ್ ಅಮ್ಮಣ್ಣ ಅಂತೇಳಿ, ಅವರ ಮೂಲ ಹೆಸರು ಅಣ್ಣು ಪೂಜಾರಿ, ಅವರ ಸರ್ನೇಮ್ ಅಮ್ಮಣ್ಣ ಬನ್ನಾಯ. ಅವರು ಅಮ್ಮಣ್ಣ ಬನ್ನಾಯ ಮೂಲದವರು, ಕೋಟಿ ಚೆನ್ನಯ್ಯನನ್ನು ಅದ್ಭುತವಾದ ಚಾರಿತ್ರಿಕ ಹಿನ್ನೆಲೆಗಳನ್ನೆಲ್ಲ ಈ ಪುಸ್ತಕದಲ್ಲಿ ಕೃತಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತೆ ಬಿಲ್ಲವರು ಮತಾಂತರ ಹಾಕಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ, ಆಗ ನಮ್ಮ ಮೂಲ ಈಗ ಪಾಗಳಗುಡ್ಡೆಯಲ್ಲಿ ಅಥವಾ ನೀವು ಎಲ್ಲಿ ಮುಲ್ಕಿಯಿಂದ ಆಚೆ ಹೋದ್ರೆ ಎಲ್ಲ ಸ್ವಂತ ಬೇಸಾಯದಲ್ಲಿ, ಈಗ ಉದಾಹರಣೆಗಾಗಿ ಪೇಟೆಯಲ್ಲಿ ಹೋದ್ರೆ ಅವರು ಕ್ರೈಸ್ತರಿಗೆ ಕೆಲಸ ಕೊಟ್ಟಿದ್ದಾರೆ, ಓಡುಗಾರಿಕೆ ಮಾಡಿದ್ದಾರೆ,
ಮತ್ತು ನೇಯ್ಗೆ ಕಾರ್ಖಾನೆ ಮಾಡಿದ್ದಾರೆ, ಅದರಿಂದ ಅವರು ಮತಾಂತರಾಗಿದ್ದಾರೆ ಅಂತ. ನಮ್ಮ ಮೂಲದಲ್ಲಿ ನೀವು ಉಚ್ಚಿಲ ಅಥವಾ ಪಾದೂರು, ಕುತ್ಯಾರು, ಸಾಂತೂರು, ಪಾಂಗಳಗುಡ್ಡೆ ಅಲ್ಲಿ ಹೋದರೆ ಅವರು ಒರಿಜಿನಲ್ ಬೇಸಾಯಗಾರರೇ, ಬೇಸಾಯಗಾರ, ಕೃಷಿ ಎಲ್ಲ ಕೃಷಿ ಇದ್ದವರೇ. ನಮ್ಮ ಫ್ಯಾಮಿಲಿದು ಸಹ ಕಂಬಳದ ಗದ್ದೆ ಇತ್ತು, ಮತ್ತೆ ಬೇಸಾಯ ಎಲ್ಲ 10-20 ಎಕರೆ ಸ್ಥಳ ಇದ್ದವರೇ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಿಲ್ಲವರಿಗೆ ಆಗ ಒಂದು ವೇದಿಕೆ ಹೇಳ್ತಾರಲ್ಲ, ಅದಿರಲಿಲ್ಲ, ಕಲೀಲಿಕ್ಕೆ ಇರಲಿಲ್ಲ, ವಿದ್ಯಾಭ್ಯಾಸ ಕಲೀಲಿಕ್ಕೆ ಇರಲಿಲ್ಲ. ಈಗ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ. ನಾರಾಯಣಗುರು ಮೂವ್ಮೆಂಟ್ ಬರುವ ತನಕ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ತನಕ ಕನ್ವರ್ಟ್ ಆಗಿದೆ. ಅದು ಎಲ್ಲಿ ಸಹ, ಯಾಕಂದ್ರೆ ಅದಕ್ಕೆ ದಾಖಲೆ ಉಂಟು, ಯಾಕೆ ಮಾಡಿದ್ದಾರೆ ಅಂತ ಹೇಳಿ ದಾಖಲೆ ಉಂಟು, ಅದರ ಮೂಲ ಏನು ಅಂತ ಸಹ ಗೊತ್ತುಂಟು. ಯಾಕಂತ ಹೇಳಿದ್ರೆ ಗುತ್ತಿನ ಈಗಲೂ ನೋಡಿ, ಗುತ್ತು ಬಿಲ್ಲವರ ಗುತ್ತು ಮನೆಗಳು ಅಧ್ಯಯನ ನಡೀತಾ ಉಂಟು. ಅದು ಸದ್ಯಕ್ಕೆ ಪ್ರಕಟ ಆಗಲಿಕ್ಕಿದೆ. 200 ಚಿಲ್ಲರೆ ಗುತ್ತು ಮನೆತನಗಳಿತ್ತು. ಇದು ಅಮ್ಮಣ್ಣವರೇ, ಇದರಲ್ಲಿ ಬಾಸೆಲ್ ಮಿಷನ್ ಮತ್ತು ಮಹಿಳೆಯರ ವಿದ್ಯಾಭ್ಯಾಸ ಅಂತ ಒಂದು ಲೇಖನ ಇದೆ. ಅದೇ 1836 ಅವರು ಶಾಲೆ ಮಾಡುವಾಗ ಹುಡುಗಿಯರು ಆ ಶಾಲೆಗೆ ಬರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, 1842 ಒಂದು ನೇಯ್ಗೆ ಹೊಲಿಯುವಂಥ ಒಂದು ಶಾಲೆ ಮಾಡಿದ್ರು. ಆಗ ಅವ್ರಿಗೆ ಹೇಳಿದ್ರು, ಟೀಚರ್ನವ್ರು ಹೇಳಿದ್ರು, ನೀವು ಹೊಲಿಗೆ ಕಲಿಬೇಕಾದ್ರೆ ಅದನ್ನು ಬರಿಬೇಕಲ್ಲ, ನಿಮಗೆ ವಿದ್ಯೆ ಬೇಕು. ಆಗ ಹುಡುಗಿಯರು ಬರ್ಲಿಕ್ಕೆ ಶುರು ಮಾಡಿದ್ರು. ಆನಂತರ ಓಪನ್ ಟು ಇವರಿಗೆ ಆಯಿತು. ಆನಂತರ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಪ್ಪರ್ ಕಾಸ್ಟ್ನವರು ಈ ಜಾತಿ ಪದ್ಧತಿ ಜಾಸ್ತಿ ಇತ್ತು. ಆಗ ನಾವು ಆ ಮಿಷನರಿಗಳು ಬ್ರಾಹ್ಮಿನ್ ಗರ್ಲ್ಸ್ ಹೈಸ್ಕೂಲ್ ಮಾಡಬೇಕಾಯ್ತು. ಹಾಗೆ 3 ಶಾಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತು. ಒಂದು ಉಡುಪಿಯಲ್ಲಿ, ಒಂದು ಮಂಗಳೂರಿನಲ್ಲಿ, ಒಂದು ಕಾರ್ಕಳದಲ್ಲಿ. ಬ್ರಾಹ್ಮಣ ಹೆಣ್ಮಕ್ಕಳ ಶಾಲೆ ಆರಂಭಿಸಿದಂತ ಇತ್ತೀಚೆಗೆ ತನಕ ಒಂದು ಬೋರ್ಡ್ ಇತ್ತು ನಮ್ಮ ಜನತಾ ಬಜಾರ್ ಚರಿತ್ರೆಯಲ್ಲಿ ಗರ್ಲ್ಸ್ ಹೈಸ್ಕೂಲ್ ಅಂತ ಹೇಳಿ. ಇವತ್ತಿನ ಕಾಲಕ್ಕೆ ನಾವು ಊಹಿಸಲಿಕ್ಕೆ ಸಾಧ್ಯವಿಲ್ಲದಂಥ ಘಟನೆಗಳೆಲ್ಲ ನಡೆದು ಹೋಗಿದೆ. ಶೈಕ್ಷಣಿಕವಾಗಿ ನಾವು ಈ ಜಿಲ್ಲೆಯನ್ನು ಮೇಲೆತ್ತುವ ಸಂದರ್ಭದಲ್ಲಿ ಈಗ ಶಿಕ್ಷಣ ಕ್ಷೇತ್ರ ಮುಂದುವರೆದಿದೆ. ಎಲ್ಲ ಬಾಸೆಲ್ ಮಿಷನ್ನ ಸ್ವದೇಶಾಭಿಮಾನ ಅನ್ನುವಂಥದ್ದು ಲೇಖನ ಉಂಟು, 19ನೇ ಲೇಖನ. ಸ್ವದೇಶಾಭಿಮಾನ ಅಂತ ಹೇಳಿದ್ರೆ ಈ ಅವರು ಲೋಕಲ್ ಕಲ್ಚರ್ ಉಂಟಲ್ಲ, ಈ ಸ್ಥಳೀಯ ಸಂಸ್ಕೃತಿಗಳನ್ನು ದಾಖಲೀಕರಣ ಮಾಡುವಂಥದ್ದು. ಅದರಲ್ಲಿ ಅದನ್ನು ಅವರು ಕಂಪ್ಯಾರಿಟಿವ್ ಸ್ಟಡಿ ಮಾಡಲೇ ಇಲ್ಲ. ಈಗ ನಾನು ಅಧ್ಯಯನ ಮಾಡಿದ ಅಥವಾ ನಾನು ರೆಫರೆನ್ಸ್ ಕೊಟ್ಟಂತ ಯಾವುದೇ ಇದರಲ್ಲಿ ಸಹ ಅವರು ಅದನ್ನು ದಾಖಲೀಕರಣ ಮಾಡಿದ್ದಾರೆ. ಉದಾಹರಣೆಗಾಗಿ 1872 ಒಂದು ಪಾಡ್ದನಗಳು ಅಂತ ಪ್ರಿಂಟ್ ಮಾಡ್ತಾರೆ ಅವರು. ಆ ಪಾಡ್ದನದಲ್ಲಿ ಈಗಲೂ ಅದು ಸೋರ್ಸ್ ಆಗಿದೆ. ಕೋಟಿ ಚೆನ್ನೈ ಇರ್ಬೋದು, ದೈವೈದ್ಯತೆ ಇರ್ಬೋದು, ಕಲ್ಲುಟ್ಟಿ ಇರ್ಬೋದು, ಕಲ್ಕುಡ ಇರ್ಬೋದು, 21 ಪಾಡ್ದನ ಮೊದಲ ಪಾಡ್ದನ ಸಂಗ್ರಹ ಮುದ್ರಣ ಆದದ್ದು. ಅವರ ಉದ್ದೇಶ ಏನಂತ ಹೇಳಿದ್ರೆ ಅವರಿಗೆ ತಿಳಿಲಿಕ್ಕೆ ಭೂತಾರಾಧನೆ ಅಂದರೆ ಏನು. ಈಗ ನಮ್ಮ 150 ವರ್ಷ ಹಿಂದೆ ಒಂದು ಭೂತದ ಪಾಡ್ದನ ಹೇಗಿತ್ತು ಅಂತೇಳಿ ದಾಖಲೆ ಅದೊಂದು ಮೂಲ ದಾಖಲೆ. ಈಗಲೂ ಅದು ಅದ್ಭುತವಾದಂಥ ಒಂದು ದಾಖಲೀಕರಣ. ಒಟ್ಟು ಅಮ್ಮಣ್ಣವರೇ, ನಾನು ಓದುಗರಲ್ಲಿ ಮತ್ತೊಮ್ಮೆ ಬಯಸುವಂಥದ್ದು, ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಮತ್ತಿತರ ಲೇಖನಗಳು ಇಡೀ ಮಂಗಳೂರಿನ ಒಂದು ಕಳೆದ ಒಂದು 100-150 ವರ್ಷಗಳ ಚರಿತ್ರೆಯನ್ನು ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುವಂಥ ಒಂದು ಕೃತಿ ಬೆನೆಟ್ ಅಮ್ಮಣ್ಣ ಅವರ ಈ ಕೃತಿ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಅಮ್ಮಣ್ಣವರೇ, ಎಲ್ಲಿ ಕೃತಿಯಲ್ಲಿ ಲಭಿಸುತ್ತೆ ಅಂತ? ಬುಕ್ ಸೆಂಟರ್ ಉಂಟು. ಮಂಗಳೂರಲ್ಲಿ ಬುಕ್ ಸೆಂಟರ್ನಲ್ಲಿ ಈ ಕೃತಿ ಲಭ್ಯವಿರುತ್ತೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಬೆನೆಟ್ ಅಮ್ಮಣ್ಣ ಅವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ತುಳುನಾಡಿನಲ್ಲಿ ಬಾಸೆಲ್ ಮಿಷನ್ ಮತ್ತಿತರ ಲೇಖನಗಳು ಅನ್ನುವಂಥ ಕೃತಿ ಸಾಧ್ಯವಾದರೆ ಕೊಂಡು ಓದಿ. ಇದು ಬುಕ್ ಟಾಕ್, ಇದು ಪುಸ್ತಕದ ಮಾತು. ಧನ್ಯವಾದಗಳು.